ಇದೇ ವೇದಿಕೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣವನ್ನ ನಿಯೋಜಿತ ಪ್ರಧಾನಮಂತ್ರಿಯಾಗಿ ಮಾಡುವಂತ ಸಂದರ್ಭದಲ್ಲಿ 4 ಭರವಸೆಗಳನ್ನ ಈ ದೇಶದ ಜನಕ್ಕೆ ಕೊಟ್ಟಿದ್ರು. ಈ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನ ಕೊಡ್ತೀನಿ, ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀನಿ, ಈ ದೇಶದ ಸೈನಿಕರಿಗೆ ಗೌರವ ಕೊಟ್ಟು ಗಡಿಗಳ ರಕ್ಷಣೆ ಮಾಡ್ತೀನಿ, ಭಾರತಕ್ಕೆ ವಿದೇಶದಲ್ಲಿ ಗೌರವ ಸಿಗುವ ರೀತಿಯಲ್ಲಿ ನಾನು ಈ ದೇಶವನ್ನ ಉತ್ತುಂಗಕ್ಕೆ ತಗೊಂಡೋಗ್ತೀನಿ ಅನ್ನುವಂಥ 4 ಭರವಸೆಗಳನ್ನು ಕೊಟ್ಟು ಈ ದೇಶದಲ್ಲಿ ಚುನಾವಣೆಗೆ ಹೋಗಿದ್ರು. ಬಂಧುಗಳೇ, ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮಗೆ ಹೆಮ್ಮೆ ಇದೆ ನಮ್ಮ ನರೇಂದ್ರ ಮೋದಿಯ ಬಗ್ಗೆ, ನಮಗೆ ಹೆಮ್ಮೆ ಇದೆ ನಮ್ಮ ಸರ್ಕಾರದ ಬಗ್ಗೆ. ಈ 4 ಭರವಸೆಗಳನ್ನ ಈ ದೇಶದ ಜನರಿಗೆ ಈಡೇರಿಸುವಂತ ದೊಡ್ಡ ಪ್ರಯತ್ನವನ್ನ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಂಧುಗಳೇ, ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗ್ಲಿ, ಅವರ ಮಂತ್ರಿಮಂಡಲಕ್ಕಾಗ್ಲಿ, ಅವರ ಅಧಿಕಾರಿ ವರ್ಗಕ್ಕಾಗ್ಲಿ, ಅವರ ಸಂಸದರಿಗಾಗ್ಲಿ ಇವತ್ತಿನ ತನಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನ ಕೊಟ್ಟಿದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂಥ ಹೆಮ್ಮೆ ಇವತ್ತು ನಮ್ಗೆಲ್ಲರಿಗೂ ಇದೆ. ಬಂಧುಗಳೇ, ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸ, ಜನಸಾಮಾನ್ಯರಿಗೆ ತಲುಪುವಂತ ಯೋಜನೆಗಳು, ಉಜ್ವಲ ಯೋಜನೆಯ ಮೂಲಕ ಗ್ಯಾಸ್ ವಿತರಣೆ, ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಶೌಚಾಲಯ ವಿತರಣೆ, ಪ್ರಧಾನಮಂತ್ರಿ ಇವತ್ತು ಯಾವ ಯೋಜನೆಯನ್ನ ಘೋಷಣೆ ಮಾಡಿದರೆ ಆಯುಷ್ಮಾನ್ ಭಾರತ್, ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿಯನ್ನ ನಮ್ಮ ಮಂಗಳೂರಿನ ಉಡುಪಿಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್, ಯಾವುದೇ ಕ್ಯಾನ್ಸರ್ ಬರಲಿ, ಕಿಡ್ನಿ ರೋಗ ಬರಲಿ, ಹೃದಯ ರೋಗ ಬರಲಿ, ಯಾವುದೇ ಕಾಯಿಲೆ ಬಂದರೂ ಕೂಡ 1 ವರ್ಷಕ್ಕೆ 5 ಲಕ್ಷ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ ಭರಿಸುವಂತ ಆಯುಷ್ಮಾನ್ ಭಾರತ್ ಯೋಜನೆ ಈ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಿದೆ. ಬಂಧುಗಳೇ, ಇವತ್ತು ಕೃಷಿಕರಿಗಾಗಿ ಯೋಜನೆ, ಹನಿ ನೀರಾವರಿಗೆ 90% ಸಬ್ಸಿಡಿ, ಇಂಥ 100 ಯೋಜನೆಗಳ ಮೂಲಕ ಇವತ್ತು ಜನರ ಮನಸ್ಸನ್ನ ಗೆಲ್ಲುವಂತ ಒಂದು ಪ್ರಯತ್ನ ಆಗಿದೆ. ನಮ್ಮ ಜಿಲ್ಲೆಯ ಜನರ, 2 ಜಿಲ್ಲೆಯ ಜನರ ಅಪೇಕ್ಷೆ ಇತ್ತು. ನಮ್ಮ ಹುಡುಗರು ಇವತ್ತು ಮುಂಬೈನಲ್ಲಿ ಇದ್ದಾರೆ. ನಮ್ಮ ಕೊಂಕಣ್ ರೈಲ್ವೆಯಲ್ಲಿ ಮುಂಬೈಗೆ ಹೋಗ್ಬೇಕಂದ್ರೆ 18 ಗಂಟೆ 20 ಗಂಟೆ ಆಗುತ್ತೆ. ಈ ಒಂದು ಕೊಂಕಣ್ ರೈಲ್ವೆಯನ್ನ ಡಬ್ಲಿಂಗ್ ಮಾಡಬೇಕು, ವಿದ್ಯುದೀಕರಣ ಮಾಡಬೇಕನ್ನುವಂತ ಅಪೇಕ್ಷೆ ಈ ಜಿಲ್ಲೆಯವ್ರದ್ದಿತ್ತು. ಇವತ್ತು ನಮಗೆ ಹೆಮ್ಮೆ ಇದೆ, ಈ ಕೊಂಕಣ್ ರೈಲ್ವೆ ಡಬ್ಲಿಂಗ್ ಮಾಡುವ ಮತ್ತು ವಿದ್ಯುದೀಕರಣ ಮಾಡುವಂತ ಕೆಲಸ ಮಡಗಾವಿನಿಂದ ಶುರುವಾಗಿದೆ. ಮುಂದಿನ 1.5-2 ವರ್ಷದಲ್ಲಿ ಅದು ಮಂಗಳೂರು ತನಕ ಬರುತ್ತೆ. ಯೋಜನೆಗಳನ್ನ ಮಾಡಿದೀವಿ, ಯೋಜನೆಗಳನ್ನ ಕೊಟ್ಟಿದ್ದೀವಿ. ಇವತ್ತು ಪ್ರತಿಯೊಂದು ಮನೆಗೆ ತಲುಪುವಂತ ಹಲವಾರು ಯೋಜನೆಗಳನ್ನ ಈ ಕ್ಷೇತ್ರದಲ್ಲಿ ಕೊಡುವಂತ, ಉಜ್ವಲ ಗ್ಯಾಸಿನ ಮೂಲಕ ಗ್ಯಾಸ್ ವಿತರಣೆ ಮಾಡುವಂತ ಯೋಜನೆಗಳು ಬಂದಿದ್ದಾವೆ. ನಮ್ಮ ಎಲ್ಲ ಸ್ಟೇಟ್ ಹೈವೇಗಳನ್ನ ನ್ಯಾಷನಲ್ ಹೈವೇ ಮಾಡುವಂತ ಪ್ರಯತ್ನ ಆಗಿದೆ. CRF ರೋಡ್ ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ. ಯಾವ ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ತರಬಹುದು ಅದನ್ನು ಈ 2 ಜಿಲ್ಲೆಗಳಲ್ಲಿ ಮಾಡುವಂತ ಪ್ರಯತ್ನ ನಾವೇ ಸಂಸದರು ಸೇರಿ ಮಾಡಿದೀವಿ. ಬಂಧುಗಳೇ, ಯೋಜನೆಗಳಲ್ಲಿ, ಅಭಿವೃದ್ಧಿ ಕೆಲಸದಲ್ಲಿ ಎಂದು ನಾವು ಹಿಂದೆ ಬಿದ್ದಿಲ್ಲ. ಈ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಯ ಕೆಲಸವನ್ನು ಇವತ್ತು ಮಾಡಲಾಗ್ತಾ ಇದೆ. 3ನೇ ಅಂಶ, ಈ ದೇಶಕ್ಕೆ ಗೌರವ ಕೊಡುವಂತ, ನಮ್ಮ ಸೈನಿಕರನ್ನ ಸ್ವಾವಲಂಬಿ ಮಾಡುವಂತ. ನಿಮ್ಗೆ ಗೊತ್ತಿರಲಿ, ನಮ್ಮ ಸೈನ್ಯ ಸ್ವಾವಲಂಬಿ ಇರಲಿಲ್ಲ. 85% ಭಾಗ ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರುವ ಸ್ಥಿತಿ ಇತ್ತು. ನಮ್ಮ ಪ್ರಧಾನಿ ನಿರ್ಧಾರ ಮಾಡಿದ್ರು, ನಮ್ಮ ಸೈನ್ಯಕ್ಕೆ ಸ್ವಾವಲಂಬಿ ಶಸ್ತ್ರಾಸ್ತ್ರ ಬೇಕು. ಮೇಕ್ ಇನ್ ಇಂಡಿಯಾದ ಮೂಲಕ ನಮ್ಮ ದೇಶ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕು, ನಮ್ಮ ಸೈನ್ಯಕ್ಕೆ ಸ್ವಾವಲಂಬಿಯಾಗಿ ಶಸ್ತ್ರಾಸ್ತ್ರ ಕೊಡಬೇಕನ್ನುವಂತ ತೀರ್ಮಾನವನ್ನು ಮಾಡಿ ಕಳೆದ 5 ವರ್ಷಗಳಲ್ಲಿ ಬಜೆಟ್ ಅನ್ನ ಮೀರಿ ನಮ್ಮ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನ ಒದಗಿಸಿದಂತ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇದೆ ಇವತ್ತು ನಮ್ಗೆ. ನಮ್ಮ ಬಾರ್ಡರ್ ರೋಡ್ಗಳು, ನಮ್ಮ ಗಡಿ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿದ್ವಿ. ನಮ್ಮ ಸೈನಿಕರಿಗೆ ಇವತ್ತು ನಿಮ್ಗೆಲ್ಲ ಗೊತ್ತಿರುವುದು, ಎ.ಕೆ. ಆಂಟೋನಿ ಅವರು ಈ ದೇಶದ ರಕ್ಷಣಾ ಸಚಿವರಾಗಿದ್ರು, ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಆಗಿದ್ರು. ನಮ್ಮ ಗಡಿಗಳಲ್ಲಿ ಪಾಕಿಸ್ತಾನದಿಂದ ಯಾರಾದ್ರೂ ಗುಂಡು ಹೊಡೆದ್ರೆ ವಾಪಸ್ ಗುಂಡು ಹೊಡೆಯುವಂತ ಸ್ವಾತಂತ್ರ್ಯ ನಮ್ಮ ಸೈನಿಕರಿಗೆ ಇರಲಿಲ್ಲ. ಡೆಲ್ಲಿಗೆ ಫೋನ್ ಮಾಡಿ
ಮಾಡಿ ಪರ್ಮಿಷನ್ ತಗೊಂಡು ಅವರನ್ನು ಗುಂಡು ಹೊಡಿಬೇಕಾಗಿತ್ತು. ಅಷ್ಟರೊಳಗೆ ನಮ್ಮ ಸೈನಿಕರು ಸತ್ತೇ ಹೋಗ್ತಾ ಇದ್ರು, ಇಲ್ಲ ಪಾಕಿಸ್ತಾನಿ ಸೈನಿಕರು ಓಡೋಗ್ತಾ ಇದ್ರು. ಆದ್ರೆ ಇವತ್ತು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎದುರುಗಡೆಯಿಂದ ಶತ್ರು ಬಂದ್ರೆ ತಕ್ಷಣ ಗುಂಡು ಹೊಡೆಯುವಂತ ಸ್ವಾತಂತ್ರ್ಯವನ್ನು ಕೊಟ್ಟಂತ ಪ್ರಧಾನಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಂಧುಗಳೇ, ಪುಲ್ವಾಮಾದ ಘಟನೆ ನಡೆಯಿತು, ನಮ್ಮ ಸೈನಿಕರು ಹುತಾತ್ಮರಾದ್ರು. ನಮ್ಮ ಮಧು, ಮಂಡ್ಯದ ಮದ್ದೂರಿನ ಮಧು ಕೂಡ ಅವನ ಶರೀರನ ಅವನ ಊರಿಗೆ ಬಂತು. ತಾಯಿ ಕಣ್ಣೀರು ಹಾಕಿದ್ರು, ತಂದೆ ಕಣ್ಣೀರು ಹಾಕಿದ್ರು, ಹೆಂಡತಿ ಕಣ್ಣೀರು ಹಾಕಿದ್ರು. ಅವತ್ತೇ ನಮ್ಮ ಪ್ರಧಾನಿಯವರು ಘೋಷಣೆ ಮಾಡಿದ್ರು, ಈ ತಾಯಿಯ ಕಣ್ಣೀರಿಗೆ, ಈ ಹೆಂಡತಿಯ ಕಣ್ಣೀರಿಗೆ ಒಂದೊಂದು ಹನಿಗೂ ನಾನು ಪ್ರತೀಕಾರವನ್ನು ತೀರಿಸ್ಕೊಳ್ತೀನಿ, ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀನಿ ಅನ್ನುವಂತ ಘೋಷಣೆ ಮಾಡಿದ್ರು. ಕೇವಲ 11 ದಿನದೊಳಗೆ ಯಾವ ನೆಲೆಯಿಂದ ಭಯೋತ್ಪಾದಕರು ಟ್ರೈನಿಂಗ್ ಆಗಿ ತರಬೇತಿ ಆಗಿ ಬಂದಿದ್ರು ಆ ನೆಲೆಗೆ ಹೋಗಿ ಪಾಕಿಸ್ತಾನದ ಒಳಗೆ ಹೋಗಿ 400 ಭಯೋತ್ಪಾದಕರನ್ನ ಧ್ವಂಸ ಮಾಡಿದಂತ ಸರ್ಕಾರ ಅದು ನಮ್ಮ ಸರ್ಕಾರ ಅನ್ನುವಂತ ಹೆಮ್ಮೆ ಇವತ್ತಿದೆ ಬಂಧುಗಳೇ. ನಮ್ಮ ಸರ್ಕಾರ. ಅಭಿನಂದನ್ ಅವರು ಸಿಕ್ಕಾಕೊಂಡ್ರು, ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಒಡೆದುರುಳಿಸುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರು. ಹಿಂದೆ ಏನಾಗ್ತಿತ್ತು, ನಮ್ಮ ಸೈನಿಕ ಯಾರಾದ್ರೂ ಸಿಕ್ಕಾಕೊಂಡ್ರೆ ಅವನ ರುಂಡ ಮತ್ತು ಮುಂಡವನ್ನ ಛೇದನ ಮಾಡಿ ರುಂಡವನ್ನ ಅವರು ಚೆಂಡಾಡ್ತಾ ಇದ್ರು, ಮುಂಡವನ್ನ ನಮ್ಮ ದೇಶಕ್ಕೆ ಪಾರ್ಸೆಲ್ ಮಾಡ್ತಿದ್ರು, ಭಾರತಕ್ಕೆ ಅವಮಾನ ಮಾಡ್ತಾ ಇದ್ರು. ನಮ್ಮ ಮುಂಬೈಯ ತಾಜ್ ಮಹಲ್ ಹೋಟೆಲ್ ಅಲ್ಲಿ ಅದಕ್ಕೆ ಅಟ್ಯಾಕ್ ಆದ್ರೂ ನಾವು ಪ್ರತಿಕ್ರಿಯೆ ಕೊಡ್ಲಿಲ್ಲ. ನಮ್ಮ ಮನಮೋಹನ್ ಸಿಂಗ್ ಅವರು ಉಗ್ರವಾಗಿ ಖಂಡಿಸ್ತೀನಿ ಅನ್ನೋದು ಬಿಟ್ರೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡ್ಲಿಲ್ಲ. ಆದ್ರೆ ನಮ್ಮ ನರೇಂದ್ರ ಮೋದಿಯ ಕಾಲದಲ್ಲಿ ಅಭಿನಂದನ್ ಅವರು ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡ್ರು ಕೂಡ, ಅವರದೇ ಯುದ್ಧ ವಿಮಾನವನ್ನು ಒಡೆದುರುಳಿಸಿ ಸಿಕ್ಕಾಕೊಂಡ್ರು ಕೂಡ 48 ಗಂಟೆ ಒಳಗೆ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ನರೇಂದ್ರ ಮೋದಿಯ ತಾಕತ್ತು, ಅದು ನಮ್ಮ ನರೇಂದ್ರ ಮೋದಿಯ ಶಕ್ತಿ ಬಂಧುಗಳೇ. ಅದಕ್ಕಾಗಿ ಇವತ್ತು ದೇಶದ ರಕ್ಷಣೆಗಾಗಿ ಮೋದಿ ಬೇಕು, ವಿದೇಶದಲ್ಲಿ ಭಾರತಕ್ಕೆ ಗೌರವ ಸಿಗುವುದಕ್ಕಾಗಿ ಮೋದಿ ಬೇಕು. ನಮ್ಮ ಪ್ರಧಾನ ಮಂತ್ರಿ ವಿದೇಶಕ್ಕೆ ಹೋದ್ರೆ ಕೆಂಪು ಹಾಸಿನ ಸ್ವಾಗತ ಸಿಗ್ತಾ ಇದೆ. ಯಾವ ಅಮೆರಿಕ ಮುಖ್ಯಮಂತ್ರಿ ನರೇಂದ್ರ ಮೋದಿಗೆ ವೀಸಾ ಕೊಡ್ಲಿಲ್ವೋ ಅದೇ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಮೆರಿಕಕ್ಕೆ ಹೋದಂತ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಅವರ ಸಂಸತ್ತಲ್ಲಿ ಭಾಷಣ ಮಾಡಿದ್ರು. 1 ಗಂಟೆಯ ಭಾಷಣಕ್ಕೆ 15 ಬಾರಿ ಅಲ್ಲಿಯ ಸಂಸತ್ ಸದಸ್ಯರು ಎದ್ದು ನಿಂತು ಗೌರವ ಕೊಟ್ಟರು. ಇದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಕತ್ತು ಬಂಧುಗಳೇ. ಇವತ್ತು ಕಾಂಗ್ರೆಸ್ಸಿನ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ನನ್ನ ಮಾತನ್ನು ಮುಗಿಸ್ತೀನಿ, ಯಾಕಂದ್ರೆ ದಾರಿಯಲ್ಲಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಏನಿದೆ, ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ, ಆ ಕಾಶ್ಮೀರದಲ್ಲಿ ಕೊಟ್ಟಂತ ಸೈನ್ಯವನ್ನ ವಾಪಸ್ ಪಡಿತೀವಿ ಅನ್ನುವಂತ ದೇಶದ್ರೋಹದ ಮಾತನ್ನು ಇವತ್ತು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಬೇಕು. ಕಾಶ್ಮೀರ ನಮ್ಮ ಒಂದು ದೇಶದ ಅವಿಭಾಜ್ಯ ಅಂಗ. ಹೇಗೆ ಕರ್ನಾಟಕನೋ ಅದೇ ರೀತಿ ಕಾಶ್ಮೀರ ಉಳಿಬೇಕು, ಕಾಶ್ಮೀರ ನಮ್ಮ ಜೊತೆ ಇರಬೇಕು. ಅದಕ್ಕಾಗಿ ಇವತ್ತು ಕಾಶ್ಮೀರಕ್ಕೆ ಕೊಟ್ಟಂತ ಸೈನ್ಯಕ್ಕೆ ಹೆಚ್ಚು ಅಧಿಕಾರವನ್ನು ಕೊಟ್ಟಂತದ್ದು ನಮ್ಮ ಸರ್ಕಾರ ಅನ್ನುವಂತ ಹೆಮ್ಮೆ ಇದೆ. ಕೇವಲ ಒಂದೇ ಮಾತು, ಶ್ಯಾಮ್ ಪಿತ್ರೋಡ ಅನ್ನುವಂತ ಸಲಹೆಗಾರರು ರಾಜೀವ್ ಗಾಂಧಿ ಇದ್ರು. ಅವ್ರಿಗೇನು ಸಲಹೆ ಕೊಟ್ರು, ಈ ದೇಶದಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ನೇಮಕಾತಿಗಳನ್ನ ಮಾಡಬಾರದು ಅನ್ನುವಂತ ಸಲಹೆ ಕೊಟ್ರು. ರಾಜೀವ್ ಗಾಂಧಿ ಅವರು ಅವತ್ತಿನ ಸೂಚನೆಯಂತೆ ಇವತ್ತಿನ ತನಕ ಕೇಂದ್ರ ಸರ್ಕಾರದ ನೇಮಕಾತಿ ಆಗಿಲ್ಲ. ಅದೇ ಶ್ಯಾಮ್ ಪಿತ್ರೋಡ ರಾಹುಲ್ ಗಾಂಧಿ ಅವರಿಗೆ ಸಲಹೆ ಕೊಡ್ತಾರೆ, 22 ಲಕ್ಷ ಉದ್ಯೋಗಗಳನ್ನು ನಾನು ದೇಶದಲ್ಲಿ ನಿರ್ಮಾಣ ಕೊಡ್ತೀನಿ ಅನ್ನುವಂಥದ್ದನ್ನು ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಅಪ್ಪನಿಗೆ ಸಲಹೆ ಕೊಟ್ಟಂತದ್ದು ಶ್ಯಾಮ್ ಪಿತ್ರೋಡ ಈ ದೇಶದಲ್ಲಿ ಉದ್ಯೋಗ ಕಡಿತ ಮಾಡುವುದಕ್ಕೆ. ಅದೇ ಶ್ಯಾಮ್ ಪಿತ್ರೋಡ ಇವತ್ತು ನಿಮ್ಗೆ ಸಲಹೆ ಕೊಟ್ಟಿದ್ದಾರೆ, 22 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ. ಎಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾಕೆ ನಿಮ್ಮ UPA ಸರ್ಕಾರ ಮಾಡಿಲ್ಲ? ಈ ಪ್ರಶ್ನೆಯನ್ನು ಇವತ್ತು ಕೇಳುವಂತ ಸಂದರ್ಭದಲ್ಲಿ ನಾವಿದ್ದೀವಿ. ಅದಕ್ಕಾಗಿ ಯಾವ ಕಾಂಗ್ರೆಸ್ JDS ಮೈತ್ರಿಯ ನಾಟಕ ಈ ರಾಜ್ಯದಲ್ಲಿ ನಡೀತಿದೆ, ಅವರನ್ನ ಕಿತ್ತರಿಸುವಂತ ಸಂದರ್ಭ ಇವತ್ತು ಬಂದಿದೆ. ದಯಮಾಡಿ ಈ ಬಂದು ಮಂಗಳೂರು ಮತ್ತು ದಕ್ಷಿಣ ಕನ್ನಡದ ಜನತೆ, ದೇಶಭಕ್ತ ಜನತೆ, ಪ್ರಜ್ಞಾವಂತ ಜನತೆ, ವಿದ್ಯಾವಂತ ಜನತೆ ಇವತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲವನ್ನು
ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕಿ. ಜೋರಾಗಿ ಕೂಗ್ರಣ್ಣ, ನನ್ನ ಗಂಟ್ಲು ಹೋಗಿದೆ, ನಿಮ್ಗೇನಾಗಿದೆ? ಕೂಗ್ರಿ. ಬಲೋ ಭಾರತ್ ಮಾತಾ ಕಿ. ನರೇ